ಅದು ರಾತ್ರಿ 11 ಗಂಟೆ ಬೆಂಗಳೂರಿನ ಎಂಜಿ ರಸ್ತೆ. ರಿಚಾ ಶರ್ಮಾ ಮತ್ತು ಅವಳ ಸ್ನೇಹಿತರು ಅವತ್ತು ರಿಚಾ ಶರ್ಮಾಳ ಬರ್ತ್ಡೇನ ಮುಗಿಸಿ ಲೇಟ್ ಆಗಿ ರೆಸ್ಟೋರೆಂಟ್ ಇಂದ ಹೊರಗೆ ಬಿದ್ದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಲು ಕೆಲವರು ಆಟೋಗಳನ್ನ ಮಾಡಿಕೊಂಡು ಹೋದ್ರೆ, ಇನ್ನು ಕೆಲವರು ಕ್ಯಾಬ್ಗಳನ್ನ ಮಾಡಿಕೊಂಡು ಮನೆಗಳಿಗೆ ತೆರಳಿದ್ದಾರೆ. ರಿಚಾ ಶರ್ಮಾ ಕೂಡ ಕ್ಯಾಬ್ ಅನ್ನ ಬುಕ್ ಮಾಡಿ ಇನ್ನೇನು ಕೋರಮಂಗಲದ ಕಡೆಗೆ ಹೋಗಬೇಕೆಂದು ಕ್ಯಾಬ್ಗಾಗಿ ಕಾಯುತ್ತಿರುವಾಗ ಇಬ್ಬರು ಪೋಖರಿಗಳು ರಿಚಾ ಶರ್ಮಾ ಮಾಡ್ ಆಗಿರುವುದನ್ನ ಕಂಡು ಅವಳ ಡ್ರೆಸ್ ಬಗ್ಗೆ ಹಾಗೂ ಅವಳ ಅಂದ ಚಂದದ ಬಗ್ಗೆ ಕೆಟ್ಟದಾಗಿ ಕೆಲವೊಂದು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ಅಷ್ಟಾದರೂ ರಿಚಾ ಶರ್ಮಾ ಆ ಟಪೋರಿಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ. ಆದರೂ ಆ ಟಪೋರಿಗಳು ಬಿಟ್ಟು ಬಿಡದೆ ಅವಳ ಮೇಲೆ ಕಮೆಂಟ್ಸ್ ಪಾಸ್ ಮಾಡುವುದಲ್ಲದೆ ಅವಳ ಹತ್ತಿರ ಹೋಗಿ ಅವಳಿಗೆ ಡ್ಯಾಶ್ ಕೂಡ ಮಾಡಿದ್ದಾರೆ. ಇದರಿಂದ ಕೋಪಗೊಂಡ ರಿಚಾ ಶರ್ಮಾ ಅದರಲ್ಲಿದ್ದ ಒಬ್ಬನನ್ನ ಸರಿಯಾಗಿ ಕೆನ್ನೆಗೆ ಬಾರಿಸಿದ್ದಾಳೆ. ಯಾವಾಗ ಜೋರಾಗಿ ರಿಚಾ ಶರ್ಮಾ ಕೂಗಲು ಪ್ರಾರಂಭಿಸಿದಳೋ ಜನರು ಕೂಡ ಜಮಾಯಿಸಿದ್ದಾರೆ ಮತ್ತು ತಕ್ಷಣವೇ ಪೊಲೀಸ್ ವ್ಯಾನ್ ಕೂಡ ಅಲ್ಲಿಗೆ ಬಂದಿದೆ. ವಿಷಯ ಗೊತ್ತಾದಾಗ ಪೊಲೀಸರು ಆ ಇಬ್ಬರು ಯುವಕರು ಕುಡಿದುಕೊಂಡು ಈ ರೀತಿ ಹುಡುಗಿಯರನ್ನ ಕಂಡು ಕಮೆಂಟ್ಸ್ ಪಾಸ್ ಮಾಡೋದು ಅಲ್ಲದೆ ಅವರನ್ನ ಮುಟ್ಟುವುದು ಕೂಡ ಮಾಡಿದ್ದು ಗೊತ್ತಾಗಿದೆ. ಈ ಇಬ್ಬರು ಮೂಲತಃ ಕೇರಳದವರಾಗಿದ್ದು ಬೆಂಗಳೂರಿನಲ್ಲಿ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವಿಷಯ ಬಹಿರಂಗವಾಗಿದೆ. ಒಬ್ಬನ ಹೆಸರು ಅಬ್ದುಲ್ ಆಗಿದ್ದರೆ ಇನ್ನೊಬ್ಬನ ಹೆಸರು ಅನ್ಸಾರಿಯಾಗಿತ್ತು. ಪೊಲೀಸರು ಹುಡುಗಿಯನ್ನ ಚುಡಾಯಿಸಿದ್ದಕ್ಕೆ ಈ ಇಬ್ಬರನ್ನ ಈಗ ಒದ್ದು ಒಳಗೆ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಬೆಂಗಳೂರಿನ ಈ ಪ್ರತಿಷ್ಠಿತ ಎಂಜಿ ರಸ್ತೆಯಲ್ಲಿ ಇಂತಹ ಘಟನೆಗಳು ಆಗಾಗ ನಡೆಯುತ್ತಾನೆ ಇರುತ್ತವೆ. ಯಾಕಂದ್ರೆ ಬೆಂಗಳೂರಿಗೆ ಬಂದವರು ಒಂದಿಲ್ಲ ಒಂದು ಸಾರಿ ಎಂಜಿ ರೋಡ್ಗೆ ಹೋಗೋದೇ ತುಂಬಾ ಕಾಮನ್. ಅದರಲ್ಲೂ ಚಿತ್ರ ವಿಚಿತ್ರ ಡ್ರೆಸ್ ಗಳನ್ನ ಹಾಕಿಕೊಂಡು ರಾತ್ರಿಯ ಸಮಯದಲ್ಲಿ ಓಡಾಡುವುದು ಇನ್ನು ಇಲ್ಲಿ ಕಾಮನ್ ಆಗಿದೆ. ಯಾಕೆ ಈ ರೀತಿಯ ಟ್ರೆಡಿಷನ್ ಹಾಗೂ ಈ ರೀತಿಯ ಒಂದು ಕಲ್ಚರ್ ಈ ಎಂಜಿ ರಸ್ತೆಗೆ ಬಂದಿರಬಹುದು, ಹೇಗೆ ಬಂದಿರಬಹುದು ಅನ್ನುವ ಮಾಹಿತಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಪ್ರತಿ ಪಟ್ಟಣದಲ್ಲಿ, ನಗರಗಳಲ್ಲಿ, ಮಹಾನಗರಗಳಲ್ಲಿ ಎಂಜಿ ರಸ್ತೆ ಅಂದ್ರೆ ಮಹಾತ್ಮ ಗಾಂಧಿ ರಸ್ತೆ ಇರೋದು ಸರ್ವೇ ಸಾಮಾನ್ಯ. ಇಲ್ಲಿ ನಡೆಯುವ ವ್ಯವಹಾರಗಳು ಆ ಮಹಾತ್ಮ ಗಾಂಧಿ ಜೀವನದಲ್ಲಿ ಒಮ್ಮೆಯಾದರೂ ನೋಡಿರಲಿಕ್ಕಿಲ್ಲ. ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಅನ್ನೋ ಗಾದೆ ಮಾತು ಇದೆ. ಅದೇ ರೀತಿ ಬೆಂಗಳೂರಿಗೆ ಬಂದವರು ಎಂಜಿ ರೋಡ್ಗೆ, ಬ್ರಿಗೇಡ್ ರೋಡ್ಗೆ ಬರಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಬೆಂಗಳೂರು ಟ್ರಿಪ್ ಇನ್ಕಂಪ್ಲೀಟ್. ನಿಜ ಹೇಳಬೇಕೆಂದ್ರೆ ಎಂಜಿ ರೋಡು ಬೆಂಗಳೂರಿನ ಹೃದಯ ಅನ್ನಬಹುದು. ನೀವೇನಾದ್ರೂ ಹೊಸ ಫ್ಯಾಷನ್ ನೋಡಬೇಕೆಂದ್ರೆ ಅದು ಹುಟ್ಟೋದೇ ಈ ಎಂಜಿ ರೋಡಿನಲ್ಲಿ, ಈ ಬ್ರಿಗೇಡ್ ರೋಡ್ ನಲ್ಲಿ. ಅಂತಹ ಎಲ್ಲ ಬ್ರ್ಯಾಂಡ್ಗಳ ಕಾಸ್ಟ್ಲಿ ಐಟಮ್ಗಳು ನಿಮಗೆ ಇಲ್ಲೇ ಸಿಗೋದು. ಬಟ್ಟೆಯಿಂದ ಹಿಡಿದು ವಾಚ್ಗಳು, ಮೊಬೈಲ್ಗಳು, ಯಾವುದೇ ಶೋರೂಮ್ ಕೇಳಿ ಜಗತ್ತೇ ತಿರುಗಿ ನೋಡುವಂತಹ ಶೋರೂಮ್ಗಳು ನಿಮಗೆ ಇಲ್ಲಿ ಸಿಗುತ್ತವೆ. ಭಾರತದಲ್ಲಿ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಬೇಕೆಂದ್ರೆ ಅದು ಮೊದಲ ಬಾರಿಗೆ ಆಗುವುದೇ ಈ ರೋಡಿನಲ್ಲಿ. ಆಗಸ್ಟ್ 5, 1905 ಸಂಜೆ 7 ಗಂಟೆಗೆ ಬೆಂಗಳೂರಿನ ಸೀಮೆ ಎಣ್ಣೆ ಬೀದಿ ದೀಪಗಳನ್ನ ವಿದ್ಯುತ್ ದೀಪಗಳಿಂದ ಬದಲಾಯಿಸಲಾಗಿತ್ತು ಮತ್ತು ನಗರವು ಇಡೀ ಏಷ್ಯಾದಲ್ಲೇ ಮೊದಲ ವಿದ್ಯುತ್ ಬೀದಿ ದೀಪವನ್ನ ಹೊಂದಿರುವ ನಗರವಾಗಿತ್ತು. ಬೆಂಗಳೂರಿನ ಎಂಜಿ ರೋಡ್ ಅನ್ನ ಭಾರತದ ನಂಬರ್ 1 ಹೈ ಸ್ಟ್ರೀಟ್ ಎಂದು ಕೂಡ ಗುರುತಿಸಲಾಗುತ್ತಿದೆ. ಅಷ್ಟಕ್ಕೂ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಇಷ್ಟೊಂದು ಹೆಸರುವಾಸಿಯಾಗಲು ಕಾರಣ ಅದರ ಹಿಂದಿನ ಇತಿಹಾಸ ತಿಳಿದುಕೊಂಡರೆ ನೀವು ಬೆಚ್ಚಿ ಬೀಳುತ್ತೀರಾ. ಮೊದಲು ಅದನ್ನ ನಾವು ತಿಳಿದುಕೊಳ್ಳೋಣ. ಆಮೇಲೆ ಇತ್ತೀಚೆಗೆ ಸಾಯಂಕಾಲ ಆದ ತಕ್ಷಣ ಇಲ್ಲಿ ನಡೆಯುವ ಕೆಲವು ಚಿತ್ರ ವಿಚಿತ್ರ ಚಟುವಟಿಕೆಗಳ ಬಗ್ಗೆ ಕೂಡ ನಿಮಗೆ ಆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಮಹಾತ್ಮ ಗಾಂಧಿ ರಸ್ತೆಯನ್ನ ಎಂಜಿ ರಸ್ತೆ ಎಂದು ಕೂಡ ಕರೆಯುತ್ತಾರೆ. ಇದು ಪೂರ್ವಕ್ಕೆ ಟ್ರೈನಿಟಿ ವೃತ್ತದಿಂದ ಇನ್ನೊಂದು ತುದಿಯಲ್ಲಿ ಅನಿಲ್ ಕುಂಬ್ಳೆ ವೃತ್ತದವರೆಗೂ ಸಾಗುತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರಸ್ತೆಯನ್ನ ಸೌತ್ ಪರೇಡ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಇದನ್ನ ಫೆಬ್ರವರಿ 26, 1948ರಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಅಂತ ನಾಮಕರಣ ಮಾಡಲಾಯಿತು. ಬೆಂಗಳೂರಿನಲ್ಲಿ ಹಿಂದೆ 300ಕ್ಕೂ ಹೆಚ್ಚು ಕೆರೆಗಳಿದ್ದವು ಎಂದು ಒಂದು ಸರ್ವೆ ಹೇಳುತ್ತದೆ. ಹೀಗಿರುವಾಗ ಎಂಜಿ ರಸ್ತೆ ಮೊದಲು ಸೌತ್ ಪರೇಡ್ ಮೈದಾನವಾಗಿತ್ತು. ಆದರೆ ಇತಿಹಾಸಕಾರರ ಪ್ರಕಾರ ಅದಕ್ಕಿಂತ ಮೊದಲು ಇಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಎಂದು ಹೇಳುತ್ತಾರೆ. ಒಂದು ಕಾಲದಲ್ಲಿ ದಂಡು ಅಂದ್ರೆ ಕಂಟೋನ್ಮೆಂಟ್ ಎಂದು ಈ ಏರಿಯಾಗೆ ಕರೆಯಲಾಗುತ್ತಿತ್ತು. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಆಂಗ್ಲ ಸೈನಿಕರು, ರಿಟೈರ್ಡ್ ಆರ್ಮಿ ಆಫೀಸರ್ಗಳು, ಬ್ರಿಟಿಷ್ ನಾಗರಿಕರು ಮತ್ತು ಆಂಗ್ಲೋ ಇಂಡಿಯನ್ ಜನರು ಇಲ್ಲಿ ಹೆಚ್ಚಾಗಿ ವಾಸಿಸುತ್ತಿದ್ದರು. ಈಗ ಇದೆಲ್ಲ ಬದಲಾಗಿ ಎಲ್ಲ ವರ್ಗದ ಜನರನ್ನ ನೀವು ಕಾಣಬಹುದು. ಅದರಲ್ಲಿ ಹೆಚ್ಚಾಗಿ ಶ್ರೀಮಂತರೇ ಇಲ್ಲಿ ನಿಮಗೆ ಹೆಚ್ಚು ಸಿಗೋದು. ಪಿಜ್ಜಾ, ಬರ್ಗರ್, ಚೈನೀಸ್ ತಿಂಡಿಗಳು ತಿನ್ನಲು ಈ ಏರಿಯಾಗೆ ಜನರು ಹಿಂದೆ ಲಗ್ಗೆ ಇಡುತ್ತಿದ್ದರು. ಸೆಂಟ್ ಮಾರ್ಕ್ಸ್ ಕೆಥೆಡ್ರಲ್ ಮತ್ತು ಟ್ರೈನಿಟಿ ಚರ್ಚ್ ಸೌತ್ ಪರೇಡ್ ರಸ್ತೆ ಎರಡು ತುದಿಯಲ್ಲಿ
ರಸ್ತೆಯಲ್ಲಿ ತಮ್ಮ ಮೂಲ ಸ್ವರೂಪವನ್ನ ಇನ್ನೂ ಹಾಗೆ ಉಳಿದುಕೊಂಡಿರುವ ಪ್ರಮುಖ ಪಳವಳಿಕೆಗಳಾಗಿವೆ. ಯಾವ ಮೈದಾನದಿಂದ ಈ ಮುಖ್ಯ ಮಾರ್ಗಕ್ಕೆ ಸೌತ್ ಪರೇಡ್ ಎಂಬ ಹೆಸರು ಬಂದಿತೋ ಆ ಮೈದಾನವೇ ಕಾಲಕ್ರಮೇಣ ತನ್ನ ಸ್ವರೂಪವನ್ನು ಕಳೆದುಕೊಂಡಿರುವುದು ದುರದೃಷ್ಟ. ಇಂದಿಗೂ ಲಭ್ಯವಿರುವ ಸುಮಾರು 150ಕ್ಕೂ ವರ್ಷದ ಹಿಂದಿನ ಪ್ರದೇಶದ ನಕ್ಷೆಯನ್ನು ಗಮನಿಸಿದರೆ ಸೌತ್ ಪರೇಡ್ ವ್ಯಾಪ್ತಿ ಇಂದಿನ ಎಂಜಿ ರಸ್ತೆ ಮತ್ತು ಕಬ್ಬನ್ ರಸ್ತೆಗಳ ನಡುವಿನ ಅಗಲವನ್ನ ಹೊಂದಿದ್ದು ಸುಮಾರು 2.5 ಕಿಲೋಮೀಟರ್ನಷ್ಟು ಇದು ಉದ್ದವಿದೆ. ಇಲ್ಲಿ ಹೆಚ್ಚಾಗಿ ಹಾಲಿವುಡ್ ಚಿತ್ರಗಳು, ಇಂಗ್ಲಿಷ್ ಚಿತ್ರಗಳು ಪ್ರದರ್ಶಿಸುವಂತಹ ಹಲವಾರು ಐಕಾನಿಕ್ ಚಿತ್ರಮಂದಿರಗಳು ಕೂಡ ಇದ್ದವು. ಅವುಗಳಲ್ಲಿ ಗ್ಯಾಲಕ್ಸಿ, ರೆಕ್ಸ್, ಪ್ಲಾಜಾ ಮುಂತಾದ ಸಿನಿಮಾ ಮಂದಿರಗಳು ಇಲ್ಲಿ 50 ವರ್ಷಕ್ಕೂ ಹೆಚ್ಚು ಇಂಗ್ಲಿಷ್ ಸಿನಿಮಾ ಪ್ರಿಯರನ್ನ ಮನರಂಜಿಸಿವೆ. ನಾನು ಮೊದಲೇ ಹೇಳಿದ ಹಾಗೆ ಈ ಸೌತ್ ಪರೇಡ್ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಬ್ರಿಟಿಷ್ ಸೈನಿಕರನ್ನ ಮನರಂಜಿಸಲು ಮಾಡಲು ಇಲ್ಲಿ ಹಲವಾರು ರೆಸ್ಟೋರೆಂಟ್ಗಳು, ಪಬ್ಗಳು, ಡಾನ್ಸ್ ಬಾರ್ಗಳು ಸ್ವಾತಂತ್ರ್ಯ ಪೂರ್ವದಲ್ಲೇ ಇದ್ದವು. ಒಂದು ಮಾತು ನೆನಪಿಡಿ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ದ್ವಿಚಕ್ರ ಅಂದ್ರೆ 2 ವೀಲರ್ಸ್ಗಳು ಇರೋದು ಬೆಂಗಳೂರಿನಲ್ಲಿಯೇ. ಹಾಗೆಯೇ ಮೊಟ್ಟ ಮೊದಲ ಸೈಕಲ್ ಬೆಂಗಳೂರಿನಲ್ಲಿ ಓಡಿದ್ದೇ ಈ ಎಂಜಿ ರಸ್ತೆಯಲ್ಲಿ. ಆ ಒಂದು ಸಂಸ್ಕೃತಿ ಸ್ವಾತಂತ್ರ್ಯ ನಂತರ ನಾವು ಕಾಣುತ್ತಿದ್ದೇವೆ. ಇದೇ ಕಾರಣ ಇಡೀ ಭಾರತದಲ್ಲಿ ಅತ್ಯಂತ ಫ್ಯಾಷನೇಬಲ್ ಸ್ಟ್ರೀಟ್ ಎಂದೇ ಎಂಜಿ ರೋಡ್ ಅನ್ನ ಕರೆಯಲಾಗುತ್ತಿದೆ. 1939ರಲ್ಲಿ ನೀಲಗಿರೀಸ್ ಎಂಬ ಸೂಪರ್ ಮಾರ್ಕೆಟ್ ಅನ್ನ ಬ್ರಿಗೇಡ್ ರಸ್ತೆಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಇದು ಭಾರತದ ಮೊಟ್ಟ ಮೊದಲ ಸೂಪರ್ ಮಾರ್ಕೆಟ್ ಎಂದೇ ಹೇಳಬಹುದು. ಆ ಸಮಯದಲ್ಲಿ ಹೆಚ್ಚಾಗಿ ಕೇವಲ ಇಲ್ಲಿ ಆಂಗ್ಲೋ ಇಂಡಿಯನ್ ಕುಟುಂಬದ ಸದಸ್ಯರು ಇಲ್ಲಿ ಶಾಪಿಂಗ್ ಮಾಡಲು ಬರುತ್ತಿದ್ದರು. ಹಾಗೂ ಆ ಸಮಯದ ಬ್ರಿಟಿಷ್ ಸೈನಿಕರು ತಮ್ಮ ಸಾಯಂಕಾಲದ ಸಮಯವನ್ನ ಇಲ್ಲಿ ಕಾಫಿಯೊಂದಿಗೆ ಕಳೆಯುತ್ತಿದ್ದರು. ಇದೇ ಸಮಯದಲ್ಲಿ ಇಲ್ಲಿ ಹೆಚ್ಚಾಗಿ ಪಬ್ಗಳು, ಬಾರ್ಗಳು, ಲೈವ್ ಬ್ಯಾಂಡ್ಗಳು ಹಾಗೂ ಕಾಫಿ ಶಾಪ್ಗಳು ಪ್ರಾರಂಭವಾಗಿದ್ದವು. ಅದೇ ಒಂದು ಸಂಪ್ರದಾಯ ಸ್ವಾತಂತ್ರ್ಯ ನಂತರವೂ ಇಲ್ಲಿ ಮುಂದುವರೆದಿದೆ. ಹಿಂದೆ ಹಲವಾರು ಹಿಂದಿ, ತೆಲುಗು, ತಮಿಳು ಸಿನಿಮಾಗಳ ಶೂಟಿಂಗ್ಗಳು ಹೆಚ್ಚಾಗಿ ಎಂಜಿ ರಸ್ತೆಯಲ್ಲೇ ನಡೆಯುತ್ತಿದ್ದವು. ಇನ್ನು ಕನ್ನಡ ಚಿತ್ರಗಳಲ್ಲಿ ಹಲವಾರು ಹಾಡುಗಳ ಚಿತ್ರೀಕರಣ ಕೂಡ ಈ ಎಂಜಿ ರಸ್ತೆಯಲ್ಲೇ ನಡೆದಿದೆ. ಪ್ರಸಿದ್ಧ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ ಹಾಗೂ ಇನ್ನೂ ಹಲವಾರು ಪತ್ರಿಕೆಗಳ ಕಚೇರಿಗಳು ಈ ಎಂಜಿ ರಸ್ತೆಯಲ್ಲೇ ಇರೋದು. ವಿಶ್ವ ಪ್ರಸಿದ್ಧ ಕಾವೇರಿ ಎಂಪೋರಿಯಂ ಶೋರೂಮ್ ಕೂಡ ಬ್ರಿಗೇಡ್ ಹಾಗೂ ಎಂಜಿ ರಸ್ತೆ ಜಂಕ್ಷನ್ ಅಲ್ಲೇ ಇದೆ. ಭಾರತದಲ್ಲಿ ಮೊದಲ KFC ಔಟ್ಲೆಟ್ ಬ್ರಿಗೇಡ್ ರಸ್ತೆಯಲ್ಲಿ ಜೂನ್ 1995ರಲ್ಲಿ ಪ್ರಾರಂಭವಾಗಿತ್ತು. ನೀವೇನಾದ್ರೂ ಎಂಜಿ ರಸ್ತೆ ಹಾಗೂ ಬ್ರಿಗೇಡ್ ರಸ್ತೆಗೆ ಹೋದ್ರೆ ನೀವು ಬೆಂಗಳೂರಿನಲ್ಲಿ ಇದ್ದೀರಾ ಇಲ್ಲವೋ ಅನಿಸಿಬಿಡುತ್ತದೆ. ಕಾರಣ ಇಲ್ಲಿ ಕನ್ನಡ ಮಾತನಾಡುವುದಕ್ಕಿಂತ ಹೆಚ್ಚು ಇಂಗ್ಲಿಷ್ ಮಾತನಾಡುವವರೇ ಹೆಚ್ಚಾಗಿದ್ದಾರೆ. ಹೊಸ ವರ್ಷ ಬಂದರೆ ಸಾಕು ಹುಡುಗ ಹುಡುಗಿಯರು ಗುಂಡು ಕುಡಿದು ಸೆಲೆಬ್ರೇಷನ್ ಮಾಡಲು ಇಲ್ಲಿ ಸೇರುತ್ತಾರೆ. ಇದೇ ಕಾರಣ ಬೆಂಗಳೂರಿನ ಬ್ರಿಗೇಡ್ ಹಾಗೂ ಎಂಜಿ ರಸ್ತೆ ಹೊಸ ವರ್ಷ ಸಮಯದಲ್ಲಿ ದೇಶ ವಿದೇಶದಲ್ಲೂ ಕೂಡ ಹೆಸರುವಾಸಿಯಾಗಿದೆ. ಇದೇ ಕಾರಣ ಬೆಂಗಳೂರಿನ ಪಬ್ಗಳ ರಾಜಧಾನಿ ಎಂದೇ ಕರೆಯುತ್ತಾರೆ. ಈ ಎರಡು ರೋಡ್ಗಳಲ್ಲಿ ನಿಮಗೆ ಭಾರತದ ಪ್ರಸಿದ್ಧ ಪಬ್ಗಳನ್ನ ನೀವು ಕಾಣಬಹುದು. ಇಲ್ಲಿ ನೀವು ಒಳಗೆ ಹೋಗಲು ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿಗೆ 1,000 ರೂಪಾಯಿಂದ ಹಿಡಿದು 10,000 ರೂಪಾಯಿವರೆಗೂ ಕೇವಲ ಎಂಟ್ರಿ ಫೀಸ್ ಕೂಡ ಇದೆ. ಕೆಲವೊಮ್ಮೆ ಕೆಲವು ಪಬ್ಗಳಲ್ಲಿ ಕೇವಲ ಕಪಲ್ಸ್ ಅಂದ್ರೆ ಗಂಡ ಹೆಂಡತಿ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಇದ್ದರೆ ಮಾತ್ರ ಅಲೌ ಮಾಡುತ್ತಾರೆ. ನೀವೇನಾದ್ರೂ ಕೇವಲ ಹುಡುಗರು ಇಲ್ಲಿ ಹೋಗಬೇಕೆಂದ್ರೆ ಇಲ್ಲಿ ನಿಮಗೆ ಪರವಾನೆ ಸಿಗೋದಿಲ್ಲ. ನೀವೇನಾದರೂ ಕೇವಲ ಹುಡುಗರು ಇಲ್ಲಿ ಹೋಗಬೇಕೆಂದ್ರೆ ನಿಮಗೆ ಇಲ್ಲಿ ಪರವಾನಗಿ ಸಿಗುವುದಿಲ್ಲ. ಕಾರಣ ಇಲ್ಲಿ ಅಂತ ಪಬ್ಗಳಿಗೆ ಹೋಗಿ ನೀವು ಗಲಾಟೆ ಮಾಡಬಹುದು ಅನ್ನುವ ಸಂದೇಹ ಅವರಿಗೆ ಇರುತ್ತದೆ. ಅಷ್ಟು ಮೀರಿ ನೀವೇನಾದರೂ ಇಲ್ಲಿ ಗಲಾಟೆ ಮಾಡಿದರೆ ಪ್ರತಿ ಪಬ್ನಲ್ಲಿ ಒಬ್ಬ ಬೌನ್ಸರ್ ಅಂತ ಇರುತ್ತಾನೆ. ಅವನು ನಿಮ್ಮನ್ನ ಹೊರಗೆ ಎಳೆದು ದಬ್ಬುತ್ತಾನೆ. ಹೌದು, ಮೊದಲಿನಿಂದಲೂ ಹೈಫೈ ಸಂಸ್ಕೃತಿ ಹೊಂದಿರುವ ಈ ಎಂಜಿ ರಸ್ತೆ ಇಲ್ಲಿ ಈಗ ಹಲವಾರು ಅನೈತಿಕ ಚಟುವಟಿಕೆಗಳ ಅಡ್ಡ ಆಗಿದೆ. ರಾತ್ರಿ ಆದ ತಕ್ಷಣ ಇಲ್ಲಿ ಅಂತಹ ಅನೈತಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಅದರಲ್ಲೂ ಎಂಜಿ ರಸ್ತೆ ಹಾಗೂ ಮಣಿಪಾಲ್ ಸೆಂಟರ್, ಡಿಕೆನ್ಸನ್ ರೋಡ್ ಇದಕ್ಕೆ ಅತಿ ಕುಖ್ಯಾತಿಯಾಗಿವೆ. ಹೌದು, ರಾತ್ರಿ ಕಳೆದಂತೆ ಇಲ್ಲಿ ವೇಶ್ಯರ ದರ್ಬಾರು ಜಾಸ್ತಿ ಆಗುತ್ತದೆ. ಇದೊಂದು ಹೈಟೆಕ್ ವೇಶ್ಯರ ಸ್ಟ್ರೀಟ್ ಎಂದೇ ಹೇಳಬಹುದು. ಇಷ್ಟೆಲ್ಲ ಇತಿಹಾಸ ಹೊಂದಿರುವ ಈ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಇಲ್ಲಿ ನಡೆಯುವ ದಂಧೆಗಳು ಈ ರಸ್ತೆಗೆ ಕಳಂಕವನ್ನ ತಂದಿದೆ ಅಂದರೆ ತಪ್ಪಾಗಲಾರದು. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕೆನ್ನುವುದು ನಮ್ಮ ತಂಡದ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ ಮನವಿ ಕೂಡ. ಸ್ನೇಹಿತರೆ, ಏನೇ ಇರಲಿ ಹೇಗೆ ಇರಲಿ, ಬೆಂಗಳೂರಿಗೆ ಬಂದರೆ ನೀವು ಒಮ್ಮೆಯಾದರೂ ಈ ಎರಡು ರಸ್ತೆಗಳಿಗೆ ಭೇಟಿ ಕೊಟ್ಟು ಆ ಆನಂದವನ್ನ, ಆ ಮನರಂಜನೆಯನ್ನ ನೀವು ಕೂಡ ಪಡೆದು ಸಂತೋಷವಾಗಿರಬಹುದು. ಹಾಗಾದರೆ ತಡ ಯಾಕೆ? ಬೆಂಗಳೂರಿಗೆ ಬಂದಾಗ ಒಮ್ಮೆ ಈ ರಸ್ತೆಗಳಿಗೆ ಭೇಟಿ ಕೊಟ್ಟು ಮಜಾ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.